ಸತ್ಯಶಾಂತ ಪ್ರತಿಷ್ಠಾನ ಉಪ್ಪಿನಂಗಡಿ ವತಿಯಿಂದ ಭಗವದ್ಗೀತಾ ವಿಶ್ವ ವೈಭವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ಏಪ್ರಿಲ್ 3ರಂದು ಶಾಂತ ಸಭಾಭವನ ಉಪ್ಪಿನಂಗಡಿಯಲ್ಲಿ ನಡೆಯಲಿದೆ ಎಂದು ಸತ್ಯಶಾಂತ ಪ್ರತಿಷ್ಠಾನದ ಸ್ಥಾಪಕಾಧ್ಯಕ್ಷರಾದ ಶಾಂತ ಕುಂಟಿನಿ ಹೇಳಿದರು. ಅವರು ಪುತ್ತೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ಕೋವಿಡ್ ಲಾಕ್ಡೌನ್ ಸಂದರ್ಭ ಭಗವದ್ಗೀತೆಯ ಆನ್ಲೈನ್ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಸುಮಾರು 600 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅದರಲ್ಲಿ 350ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಪ್ರತಿಭಾ ಚೇತನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತಗೊಳ್ಳಲಿದೆ. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಎಡನೀರು ಮಠಾಧೀಶರು, ಪುತ್ತೂರು ಬೆಳ್ತಂಗಡಿಯ ಶಾಸಕರು ಹಾಗೂ ಸಮಾರೋಪ ಸಮಾರಂಭದಲ್ಲಿ ಒಡಿಯೂರು ಶ್ರೀಗಳು, ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಸೇರಿದಂತೆ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಈ ಸತ್ಯಶಾಂತ ಪ್ರತಿಷ್ಠಾನದ ಒಂದು ಸಂಸ್ಥೆಯ ಅಡಿಯಲ್ಲಿ ನಾವು ಈ ಏಪ್ರಿಲ್ 3ನೇ ತಾರೀಕಿನಂದು ಈ ಕಾರ್ಯಕ್ರಮದೊಂದಿಗೆ ನಾವು ಒಂದು ವಿತರಣೆ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ಈ ಸಮಾರಂಭಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು, ಶ್ರೀ ಇಡನೀರು ಮಠ ಇವರು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಇವರು ಹಾಗೂ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷರು ಕಸಪ ಬೆಂಗಳೂರು ಇವರು ಕೂಡ ಬರಲಿಕ್ಕಿದ್ದಾರೆ. ಅದೇ ರೀತಿ ಡಾಕ್ಟರ್ ಎಂ ಮೋಹನ ಆಳ್ವ ಅಧ್ಯಕ್ಷರು ಆಳ್ವ ಶಿಕ್ಷಣ ಸಂಸ್ಥೆ ಇವರು ಕೂಡ ಅಧ್ಯಕ್ಷರಾಗಿ ನಾಡಿದ್ದು ಈ ಸಭೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಇವರು ಜೋಶಿಯವರು ಸಭಾಧ್ಯಕ್ಷರಾಗಿ ಇಲ್ಲಿ ನಾಡಿದ್ದು ಸಭೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ಸ್ವಾಮೀಜಿಗಳವರ ದಿವ್ಯ ಒಂದು ಅನುಗ್ರಹದಿಂದ ನಾಡಿದ್ದು ಆಶೀರ್ವಚನ ಕೂಡ ಕಾರ್ಯಕ್ರಮ ಇದೆ. ಉದ್ಘಾಟನೆಯ ಕಾರ್ಯಕ್ರಮವನ್ನು ಶ್ರೀ ಸಂಜೀವ ಮಠಂದೂರು ಅವರು ಇಲ್ಲಿ ನಾಡಿದ್ದು ಬರ್ತಾರೆ. ಅವರು ಕೂಡ ಹರೀಶ್ ಪೂಂಜ ಅವರು ಅಲ್ಲಿ ಒಂದು ಅವರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಅಲ್ಲಿ ಕೂಡ ವಸತಿ ಸಮುಚ್ಚಯದ ಒಂದು ಕಾರ್ಯಕ್ರಮದ ಬಿಡುಗಡೆಗೆ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಅಧ್ಯಕ್ಷರಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರು ಮತ್ತೆ ಕೇಶವ್ ಪ್ರಸಾದ್ ಮುಳಿಯ ಎಲ್ಲರೂ ಮತ್ತೆ ವಿಷಯ ಮಂಡನೆಗೆ ಭಗವದ್ಗೀತಾ ಮಹತ್ವದ ಒಂದು ಉದ್ದೇಶವಾಗಿ ಕಶಿಕೋಡಿ ಸೂರ್ಯನಾರಾಯಣ ಭಟ್ ಅವರು ಅಂದ್ರೆ ರಾಜ್ಯ ಧಾರ್ಮಿಕ ಪರಿಷತ್ ಮುಖಂಡರು ಇವರು. ಅದೇ ರೀತಿ ಮತ್ತೊಂದು ವಿಶೇಷ ಮತ್ತೊಬ್ಬರು ಆಕರ್ಷಣೆ ಅಂತ ಹೇಳಿದ್ರೆ ಇಲ್ಲಿ ಪದ್ಮಶ್ರೀ ವಿಜೇತರಾದ ಶ್ರೀ ಹರೇಕಳ ಹಾಜಪ್ಪ ಇವರಿಗೆ ಅಸಾಮಾನ್ಯ ಸಾಧಕ ಪ್ರಶಸ್ತಿ ಶಿಕ್ಷಣದ ಒಂದು ಉದ್ದೇಶವಾಗಿ. ಹಾಗೆ 600 ಮಂದಿಯಲ್ಲಿ ಅಂದ್ರೆ ಎಲ್ಲ 600 ಮಂದಿ ಮಕ್ಕಳಲ್ಲಿ ಸರ್ವಪ್ರಥಮ ಪಡೆದಂತಹ ಒಬ್ಬ ಹುಡುಗ ಇದ್ದಾನೆ. ಅವನ ಹೆಸರು ಚಿನ್ಮಯ ಜಿಕೆ ಅಂತ. ಅವರಿಗೆ ಸರ್ವಪ್ರಥಮ ಪ್ರಶಸ್ತಿಯನ್ನೇ ನಾವು ಇದರಲ್ಲಿ ಕೊಡ್ತಾ ಇದ್ದೇವೆ. ಇದರಲ್ಲಿ ಜಗದೀಶ್ ಪುತ್ತೂರು ಗಾಯಕರು ಅವರಿಗೆ ಕೂಡ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರು, ಅವರಿಗೂ ಕಲಾ ಸಿಂಧು ಪ್ರಶಸ್ತಿ ಕೊಡ್ಲಿಕ್ಕಿದ್ದೇವೆ. ಹಾಗೆ ಸಣ್ಣ ಮಕ್ಕಳು ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಅವರದ್ದು ಆಗ್ಲಿಕ್ಕಿದೆ, ಅವರಿಗೆ ಕೂಡ ಪ್ರತಿಭಾ ಚೇತನ ಪ್ರಶಸ್ತಿ ಇದೆ. ಅದೇ ರೀತಿ ನಮ್ಮ ಪುತ್ತೂರಿನ ಅಧ್ಯಕ್ಷರಾದ ಇತ್ತೀಚೆಗೆ ನಿಯೋಜಿತ ಅಧ್ಯಕ್ಷರಾದ ಉಮೇಶ್ ನಾಯಕ್, ಶ್ರೀ ಉಮೇಶ್ ನಾಯಕ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ಕೂಡ ಕಾರ್ಯಕ್ರಮ ಆಗಲಿಕ್ಕಿದೆ. ಅದರ ಒಂದು ವಿಷಯ ಏನು ಅಂತ ಹೇಳಿದ್ರೆ ವಾಲ್ಮೀಕಿ ರಾಮಾಯಣ, ಇದರ ಬಗ್ಗೆ ಮಾತ್ರ ಕವನವನ್ನು ಹೇಳುವಂತಹದ್ದು. ಸುದ್ದಿಗೋಷ್ಠಿಯಲ್ಲಿ ಕಡಬ ತಾಲೂಕು ಪ್ರತಿಷ್ಠಾನದ ಅಧ್ಯಕ್ಷ ದಿಲೀಪ್ ವೇದಿಕ್, ಕಾರ್ಯದರ್ಶಿ ಭುವನ ಇಂದಿಕಾ ಉಪಸ್ಥಿತರಿದ್ದರು.